ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ನಡುವೆ ತಾಂತ್ರಿಕ ಒಡಂಬಡಿಕೆ ನಡೆದಿದೆ. ಒಡಂಬಡಿಕೆಯ ಪ್ರಕಾರ ಗೋವಾ ಕರ್ನಾಟಕ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಂದಾಪುರದಿಂದ ಮುರುಡೇಶ್ವರದವರೆಗೆ 73 ಕಿಲೋಮೀಟರ್ ಉದ್ದದ ಹೆದ್ದಾರಿಯ ದತ್ತ ಸ್ವೀಕಾರ ಮತ್ತು ಮಂಗಳೂರು ನಗರ ಹೊರವಲಯದ ಮುಲ್ಕಿ, ಕಿನ್ನಿಗೋಳಿ, ಮುರುಕಾವೇರಿ, ಬಜಪೆ, ಕೈಕಂಬ, ಪೊಳಲಿ, ಕಲ್ಪನೆ, ಬಿಸಿ ರೋಡ್, ಪಾಣೆಮಂಗಳೂರು ಹಾಗೂ ತೊಕ್ಕೊಟ್ಟು ಸೇರಿಕೊಂಡು ಸಿಟಿ ಬೈಪಾಸ್ ಯೋಜನೆ ಒಡಂಬಡಿಕೆಯಲ್ಲಿ ಒಳಗೊಂಡಿದೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಾರಿಗೆ ಹಾಗೂ ಹೆದ್ದಾರಿ ವಿಷಯವಾಗಿ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳನ್ನು ತಿಳಿಯಲು ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರುಗಳಿಗೆ ಅವಕಾಶ ಸಿಗಲಿದೆ. ದತ್ತು ಪಡೆದ ಹೆದ್ದಾರಿ ಉದ್ದಗಲಕ್ಕೂ ಕಾಲಕಾಲಕ್ಕೆ ತಾಂತ್ರಿಕ ಅಧ್ಯಯನ ನಡೆಸಿ ಹೆದ್ದಾರಿ ಬೆಳವಣಿಗೆ ಬಗ್ಗೆ ಹೆದ್ದಾರಿ ಇಲಾಖೆಗೆ ಸೂಕ್ತ ಸಲಹೆ ನೀಡಲಾಗುವುದು. ಹೆದ್ದಾರಿ ಕಾಮಗಾರಿಗಳನ್ನು ಶೈಕ್ಷಣಿಕ ಭೇಟಿಯ ಮೂಲಕ ಪ್ರಾಯೋಗಿಕವಾಗಿ ಕಲಿಯಲು ಅವಕಾಶದ ಜತೆಗೆ ವಿದ್ಯಾರ್ಥಿಗಳಿಗೆ ಶಿಷ್ಯ ಭತ್ಯೆ ಸಹಿತ ಇಂಟರ್ನ್ಶಿಪ್, ಆಳ್ವಾಸ್ನಲ್ಲಿ ಸುಸಜ್ಜಿತ ಸಂಶೋಧನಾಧಾರಿತ ಪ್ರಯೋಗಾಲಯದ ನಿರ್ಮಾಣ, ಹೆದ್ದಾರಿ ಕಾಮಗಾರಿಗೆ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಕಂಪನಿಯ ಇಂಜಿನಿಯರ್ಗಳೊಂದಿಗೆ ಭೇಟಿ, ತಾಂತ್ರಿಕ ವಿಷಯಗಳ ವಿನಿಮಯ ಮತ್ತು ವೃತ್ತಿಪರ ಸಂಬಂಧಗಳನ್ನು ಬೆಳೆಸಲು ಈ ಒಡಂಬಡಿಕೆ ನೆರವಾಗಲಿದೆ ಅಂತ ಹೇಳಿದರು. ಆಳ್ವಾಸ್ ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫರ್ನಾಂಡಿಸ್, ವಿಭಾಗ ಮುಖ್ಯಸ್ಥ ಅಜಿತ್ ಹೆಬ್ಬಾರ್, ಪ್ರೊಫೆಸರ್ ವರದರಾಜ್ ಉಪಸ್ಥಿತರಿದ್ದರು. ಇಲ್ಲಿ ಬಹಳ ಮುಖ್ಯವಾಗಿ ಗೋವಾ ಕರ್ನಾಟಕ ಅಂದರೆ ಕುಂದಾಪುರದಿಂದ ಮುರುಡೇಶ್ವರದವರೆಗೆ ರಾಷ್ಟ್ರೀಯ ಹೆದ್ದಾರಿ 66, ಅದರಲ್ಲಿ ಗೋವಾ ಕರ್ನಾಟಕದಲ್ಲಿ ಸುಮಾರು 73 ಕಿಲೋಮೀಟರ್ ಅಂದರೆ ಕುಂದಾಪುರದಿಂದ ಮುರುಡೇಶ್ವರದವರೆಗೆ ಒಂದು ಒಡಂಬಡಿಕೆ ಮತ್ತು ಇನ್ನೊಂದು ಎರಡನೇದ್ದು ಮಂಗಳೂರು ನಗರದ ಹೊರವಲಯದ ಸಿಟಿ ಬೈಪಾಸ್ ಯೋಜನೆ. ಇದು 5 ವರ್ಷಗಳ ಒಡಂಬಡಿಕೆ ಒಳಪಟ್ಟಿರ್ತದೆ. ಮುಲ್ಕಿ, ಕಿನ್ನಿಗೋಳಿ, ಮುರುಕಾವೇರಿ, ಬಜಪೆ, ಕೈಕಂಬ, ಪೊಳಲಿ, ಕಲ್ಪನೆ, ಬಿಸಿ ರೋಡ್, ಪಾಣೆಮಂಗಳೂರು, ತೊಕ್ಕೊಟ್ಟು ಹೀಗೆ ಸೇರಿಕೊಂಡಾಗುವಂಥ ಒಂದು ಸರ್ಕಾರದ ಯೋಜನೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯನ್ನು ಅದಕ್ಕೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಇದರ ಪ್ರಕಾರ ಸಾರಿಗೆ ಹಾಗೂ ಹೆದ್ದಾರಿ ವಿಷಯವಾಗಿ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಯನ್ನು ತಿಳಿಯಲು ವಿದ್ಯಾರ್ಥಿಗಳು ಮತ್ತು ನಮ್ಮ ಪ್ರೊಫೆಸರ್ಗಳಿಗೆ ಬಹಳ ಉಪಯುಕ್ತವಾಗ್ತದೆ. ಇದರ ಜೊತೆ ಒಡಂಬಡಿಕೆಯಲ್ಲಿ ಕಾಣಿಸಿದಂತೆ ದತ್ತು ಪಡೆದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಕಾಲಕಾಲಕ್ಕೆ ತಾಂತ್ರಿಕ ಅಧ್ಯಯನ ನಡೆಸಿ ಹೆದ್ದಾರಿ ಬೆಳವಣಿಗೆಗೆ ಸೂಕ್ತ ಸಲಹೆಗಳನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವರ್ಗ ಸೇರಿಕೊಂಡು ಇರಬಹುದು. ಇದಕ್ಕೆಲ್ಲ ಲೋಕಲ್ಗಳ ಜೊತೆ ಕೂಡಿಕೊಂಡು ನಮ್ಮ ಇವರು ಸಜೆಷನ್ಗಳನ್ನು ಕೊಡುವಂಥ ಅವಕಾಶ ಇದರಲ್ಲಿ ಇದೆ.